ವಿಜಯ್ ಗೇಮ್ಸ್ ಟೀಮ್ ರಿಜಿಸ್ಟರ್ಡ್ ಪಂಡಿತ್ ಹೌಸ್ ವತಿಯಿಂದ ವಿಜಿಟಿ ಕಪ್ 2021 ಎಕ್ಕೂರಿನ ಫಿಶರೀಸ್ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದು 2 ದಿನಗಳ ಕಾಲ ನಡೆದ ಪಂದ್ಯಾಟ ಯಶಸ್ವಿಯಾಗಿ ನಡೆದಿತ್ತು. ಇನ್ನು ಪಂದ್ಯಾಟದ ಜೊತೆಗೆ ರಕ್ತದಾನ ಶಿಬಿರವನ್ನು ಆಯೋಜಿಸಿ ಇತರರಿಗೂ ಮಾದರಿಯಾಗಿದ್ದಾರೆ. ಮಂಗಳೂರಿನ ಎಕ್ಕೂರಿನ ಫಿಶರೀಸ್ ಮೈದಾನದಲ್ಲಿ ವಿಜಯ ಗೇಮ್ಸ್ ಟೀಮ್ ರಿಜಿಸ್ಟರ್ಡ್ ಪಂಡಿತ್ ಹೌಸ್ ವತಿಯಿಂದ ವಿಜಿಟಿ ಕಪ್ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಲಾಗಿತ್ತು. ಪಂದ್ಯಾಟದ ಜೊತೆಗೆ ರಕ್ತದಾನ ಶಿಬಿರವನ್ನ ಕೂಡ ಆಯೋಜಿಸಿದ್ರು. ವಿಜಯ ಗೇಮ್ಸ್ ಟೀಮ್ ರಿಜಿಸ್ಟರ್ಡ್ ಪಂಡಿತ್ ಹೌಸ್ನ ತಂಡದ ಸದಸ್ಯರು ಮತ್ತು ವಿವಿಧ ಕಡೆಗಳಿಂದ ಆಗಮಿಸಿದ ಕ್ರಿಕೆಟ್ ತಂಡದ ಆಟಗಾರರು ರಕ್ತದಾನವನ್ನ ಮಾಡಿದ್ರು. ಸುಮಾರು 51ಕ್ಕೂ ಅಧಿಕ ಯುವಕರು ರಕ್ತದಾನವನ್ನ ಮಾಡಿದ್ರು. ರಕ್ತದಾನ ಮಾಡಿದ ಯುವಕರಿಗೆ ಪ್ರಮಾಣ ಪತ್ರ ಮತ್ತು ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ವಿಜಿಟಿ ಕಪ್ನ ಅಧ್ಯಕ್ಷರಾದ ಗುರುಪ್ರಸಾದ್ ಭಂಡಾರಿ, ಗೌರವ ಸಲಹೆಗಾರರಾದ ಮನೋಜ್ ಕುಮಾರ್ ರೈ, ಪ್ರಧಾನ ಕಾರ್ಯದರ್ಶಿ ರಜನೀಶ್, ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾದ ಚಂದ್ರಹಾಸ್ ಪಂಡಿತ್ ಹೌಸ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.